ಭಾವನೆಯಿಂದ ಪ್ರತಿಬಿಂಬಿಸುವಂತಹ, ಗೋ ಹಂತಕರು ಮಾಡುವಂತಹ ಅನ್ಯಾಯವನ್ನ ಜನರ ಮುಂದೆ ಇಡತಕ್ಕಂತಹ, ಗೋ ಭಾವನೆಯನ್ನ ಜನರ ಮನಸ್ಸಿನಲ್ಲಿ ಅರಳಿಸುವಂತಹ ಟ್ಯಾಬ್ಲೋವನ್ನ ಜೈಲಿನ ಒಳಗೆ ಇಡ್ತಾರೆ, ಆದ್ರೆ ಗೋ ಹಂತಕರನ್ನ ಹೊರಗೆ ಬಿಡ್ತಾರೆ. ನನಗೆ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ನೀತಿ ಇಲ್ಲ, ನಿಯತ್ತುಗಳಿಲ್ಲ, ಕಾನೂನುಗಳಿಲ್ಲ. ನಾನು ನಿನ್ನೆ ಹೇಳಿದೆ ಕುಶಾಲನಗರದಲ್ಲಿ, ನಾನು ಗಜನಿ ಮೊಹಮ್ಮದ್ ಇತಿಹಾಸ, ಗೋರಿ ಮೊಹಮ್ಮದ್ ಇತಿಹಾಸ, 10 ಮೊಹಮ್ಮದ್ಗಳ ಇತಿಹಾಸವನ್ನು ನೋಡಿದ್ದೇವೆ, ಟಿಪ್ಪು ಸುಲ್ತಾನ್ ಇತಿಹಾಸವನ್ನು ನೋಡಿದ್ದೇವೆ. ಆದರೆ ಇವರೆಲ್ಲರನ್ನ ಮೀರಿಸುವಂತ ತುಘಲಕ್ ದರ್ಬಾರ್ ಯಾರಾದ್ರೂ ಸುಲ್ತಾನ್ ಇದ್ರೆ, ನಿಜವಾಗಿರ್ತಕ್ಕಂಥ ಸುಲ್ತಾನ್ ಯಾರು ಹೇಳಿದ್ರೆ ಸಿದ್ದರಾಮಯ್ಯ. ಇವತ್ತು ಹಿಂದೂಗಳಿಗೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾರೆ. ಇಡೀ ರಾಜ್ಯದಲ್ಲಿ 23 ಯುವಕರ ಹಿಂದೂ ಯುವಕರ ಹತ್ಯೆಗಳು, 16 ಯುವಕರ ಹತ್ಯೆಗಳು ಹಿಂದೂ ಅನ್ನುವ ಕಾರಣಕ್ಕೋಸ್ಕರ ಒಳಗಿಡುವ ಮುಖಾಂತರ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇವತ್ತು ಸಂಜೆ ಒಳಗೆ ನೀವು ಟ್ಯಾಬ್ಲೋ ಬಿಟ್ರಿ ಇಲ್ಲ ಅಂತಾದ್ರೆ ನಾಳೆಯಿಂದ ಈ ಸರ್ಕಾರಕ್ಕೆ ಹೇಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಗೆ ಸರಿಯಾಗಿ ಗೊತ್ತಿದೆ. ಹೇಗಿದೆ ಈ ರಾಜ್ಯದಲ್ಲಿ ನ್ಯಾಯ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಈ ರಾಜ್ಯದಲ್ಲಿ ಮುಸಲ್ಮಾನ ಬಂಧುಗಳಿಗೆ ಜಯಂತಿ ಆಚರಣೆಯ ಮೇಲೆ ನಂಬಿಕೆಗಳಿಲ್ಲ. ಈ ರಾಜ್ಯದಲ್ಲಿ ಮುಸಲ್ಮಾನರು ಜಯಂತಿಯ ಆಚರಣೆಯನ್ನು ಮಾಡುವುದಿಲ್ಲ. ಆದರೆ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಗಟ್ಟಿಯಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ರಾಜ್ಯದಲ್ಲಿ ಟಿಪ್ಪು ಜಯಂತಿಯ ಆಚರಣೆಯ ಮುಖಾಂತರ ಹಿಂದೂ ಸಮಾಜ ಮತ್ತು ಮುಸಲ್ಮಾನ ಸಮಾಜವನ್ನು ಶಾಶ್ವತವಾಗಿ ಒಡೆದಾಡುವಂತಹ ಕಾರ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿತಲ್ಲ. ಈ ದೇಶದ ಕಾಶ್ಮೀರ ಬಿಟ್ಟರೆ ಯಾವುದೇ ಭಾಗದಲ್ಲಿ ಬಾಂಬು ದಾಳಿ ಆಗಲಿಲ್ಲ, ಒಂದೇ ಒಂದು ಕಡೆ ಬಾಂಬು ದಾಳಿ ಆಗಲಿಲ್ಲ. ಇದು ನಮ್ಮ ಆಡಳಿತ. ಯಡಿಯೂರಪ್ಪರು ಮುಖ್ಯಮಂತ್ರಿ ಆದ್ಮೇಲೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆ ಇಲ್ಲ. ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿದ ಮೇಲೆ ದೇಶದ ಕಾಶ್ಮೀರ ಬಿಟ್ಟರೆ ಬಾಕಿ ಎಲ್ಲಿಯೂ ಬಾಂಬು ದಾಳಿ ಇಲ್ಲ. ಹೇಳಿದ್ರೆ ಕಟ್ಟುನಿಟ್ಟಿನ ಕ್ರಮದಿಂದ ನಾವು ರಾಷ್ಟ್ರದ ರಕ್ಷಣೆಯಿಂದ, ರಾಜ್ಯದ ರಕ್ಷಣೆಯಿಂದ ಮಾಡ್ತೇವೆ. ಇದನ್ನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು. ಮಾತಾಡ್ತಿದ್ರೆ ರಾಜಕೀಯ ಮಾತಾಡ್ತೇನೆ. ನಾನು 2 ಉತ್ತರವನ್ನು ಕೊಡಬೇಕಾದ ಲೋಕಸಭಾ ಸದಸ್ಯರ ಸ್ಥಾನದಲ್ಲಿರೋದ್ರಿಂದ 2ಕ್ಕೆ ಉತ್ತರವನ್ನು ಕೊಡಬೇಕು. ಈ ಭಾಗದಲ್ಲಿ ಅಡಿಕೆ ಬೆಳೆಗಾರರು ಬಹಳಷ್ಟು ಜನ ಇದ್ದಾರೆ. ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ನಾಟಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದಿರಿ. ಐವನ್ ಡಿಸೋಜ ಮಂಗಳೂರಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಹೋರಾಟ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಯಾಕೆ ನಾಚಿಕೆ ಆಗ್ಬೇಕು? ಮೊದಲ ಬಾರಿಗೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿರುವಂತದ್ದು, ಅಡಿಕೆ ವಿಷಕಾರಕ ಅಂತ ಅಫಿಡವಿಟ್ ಸಲ್ಲಿಸಿರುವಂತದ್ದು ಇದೇ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ಸೇ ಅಫಿಡವಿಟ್ ಹಾಕಿರುವಂತದ್ದು, ನಾವಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು 13 ರಾಜ್ಯಗಳ ಲೋಕಸಭಾ ಸದಸ್ಯರುಗಳು, ಅಡಿಕೆ ಬೆಳೆಗಾರರ ಲೋಕಸಭಾ ಸದಸ್ಯರುಗಳು ಒಟ್ಟು ಸೇರಿದೆವು. ಅನಂತ ಹೆಗಡೆ ಅವರ ನೇತೃತ್ವದಲ್ಲಿ, ಕ್ಯಾಂಕೋದ ಮಾರ್ಗದರ್ಶನದಲ್ಲಿ ನಾವು ಸೇರಿ ಏನ್ ಮಾಡಿದ್ದೇವೆ? ಈ ರಾಷ್ಟ್ರದ ಆರೋಗ್ಯ ಸಚಿವರನ್ನ, ಕೃಷಿ ಸಚಿವರನ್ನ, ಕಾನೂನು ಸಚಿವರನ್ನ ಜೊತೆಗಿಟ್ಟು, ಕಾಮರ್ಸ್ ಸಚಿವರನ್ನ ಜೊತೆಗಿಟ್ಟು ಮೀಟಿಂಗ್ ಮಾಡಿ ಆ ಅಫಿಡವಿಟ್ ಅನ್ನು ಹಿಂದಕ್ಕೆ ತೆಗೆಯುವಂತ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿದ್ದೇವೆ. ಹಾಗಾಗಿ ನ್ಯಾಯಾಲಯಕ್ಕೆ ಇನ್ನೊಂದು ರಿಪೋರ್ಟ್ ಅನ್ನು ಸಲ್ಲಿಸಬೇಕಾಗಿದೆ. ಇವತ್ತು ಕೃಷಿ ಸಚಿವಾಲಯ ಮತ್ತು ಆರೋಗ್ಯ ಸಚಿವಾಲಯದ ಮುಖಾಂತರ ರಿಪೋರ್ಟ್ ಆಗ್ತಾ ಇದೆ. ನಾನು ಎದೆ ತಟ್ಟಿ ಹೇಳಬಲ್ಲೆ, 2014-19 ಒಳಗಾಗಿ ಯಾವ ಅಫಿಡವಿಟ್ ಅನ್ನ ಕಾಂಗ್ರೆಸ್ ಹಾಕಿದ ಅದನ್ನು ಭಾರತೀಯ ಜನತಾ ಪಾರ್ಟಿ ಹಿಂದೆ ಪಡೆಯುತ್ತೆ. ನಮ್ಮ ಸರ್ಕಾರ ಅಡಿಕೆ ಬೆಳೆಗಾರರನ್ನು ರಕ್ಷಣೆ ಮಾಡುತ್ತೆ, ಅಡಿಕೆ ಬೆಳೆಗಾರರನ್ನು ರಕ್ಷಣೆ ಮಾಡುತ್ತೆ. ನೀವು ಅಡಿಕೆ ಬೆಳೆಗಾರರನ್ನು ಕೊಂದಿದ್ದೀರಿ. ಈ ರಾಜ್ಯದಲ್ಲಿ ಅಡಿಕೆ ಬೆಳೆಗಾರರಿಗೆ ಮೊದಲ ಬಾರಿ ಬೆಂಬಲ ಬೆಲೆಯನ್ನು ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪ ಸರ್ಕಾರ. ಇವತ್ತಿಗೂ ನಾವು ಕಟಿಬದ್ಧರಾಗಿದ್ದೇವೆ. ಅಡಿಕೆ ಬೆಳೆಗಾರರ ಸಂರಕ್ಷಣೆ ಮಾಡುವುದಕ್ಕೆ ನಾವು ಜವಾಬ್ದಾರಿಯಲ್ಲಿದ್ದೇವೆ. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬೆಂಗಾವಲಾಗಿ ಅಡಿಕೆ ಬೆಳೆಗಾರರ ಪರವಾಗಿ ನಿಂತಿದ್ರು. ಆವತ್ತು ಮಾರ್ಕೆಟ್ ಏರಿಕೆಗೆ ಕಾರಣೀಭೂತರು ನರೇಂದ್ರ ಮೋದಿ ಅವರಾಗಿದ್ರು. ಬಂಧುಗಳೇ, ಈಗ ಮತ್ತೊಮ್ಮೆ ಹೇಳಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಕರಾವಳಿ ಜಿಲ್ಲೆಯ ಅಡಿಕೆಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಅಡಿಕೆ ಬೆಳೆಗಾರರನ್ನು ನಾವು ರಕ್ಷಣೆ ಮಾಡ್ತೀವಿ. 16 ವರ್ಷಗಳಿಂದ ರಾಜಕಾರಣವನ್ನು ಮಾಡ್ತಾ ಬಂದವರು ನಮ್ಮ ಅಂಗಾರು. ಈ ಕ್ಷೇತ್ರದ ಅಭಿವೃದ್ಧಿಯ
ನಾನು ಮೊನ್ನೆ ರಮಣಾಥ ರೈ ಅವರಿಗೆ ಒಂದು ಸವಾಲು ಹಾಕಿದೆ ಅವರು ಎದುರು. ರಮಣಾಥ ರೈ ಅವರು ಬಹಳ ಮಾತಿಗೆ ಹೇಳ್ತಾರೆ, ನಾನು 60 ವರ್ಷದಿಂದ ಆಗಿದ್ದೇನೆ, 35 ವರ್ಷದಿಂದ ಸಚಿವನಾಗಿದ್ದೇನೆ, 20 ವರ್ಷದಿಂದ ಹಾಗೆ ಮಾಡ್ತೇನೆ, ಹೀಗೆ ನಾನು ಹೇಳಿದೆ. ನೀವು ಸಚಿವರಾಗಿ ಎಷ್ಟು ವರ್ಷ ಆಗಿದೆ ಪ್ರಶ್ನೆ ಅಲ್ಲ, ನಿಮಗೆ ಎಷ್ಟು ಪ್ರಾಯ ಆಗಿದೆ ಅದು ಪ್ರಶ್ನೆ ಅಲ್ಲ, ನೀವು MLA ಆಗಿ ಎಷ್ಟು ವರ್ಷ ಆಗಿದೆ ಅದು ಪ್ರಶ್ನೆ ಅಲ್ಲ, ನೀವು ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ ಅದು ಪ್ರಶ್ನೆ. ನೀವು ಒಂದು ಸಾರಿ ಬನ್ನಿ, ನೀವು ಸಚಿವರಾಗಿ ಮಾಡದ ಕೆಲಸವನ್ನ ಅಂಗಾರರು ಸುಳ್ಯದಲ್ಲಿ ಮಾಡಿದ್ದಾರೆ, ಹಳ್ಳಿಗೆ ರಸ್ತೆಯನ್ನು ಮಾಡಿದ್ದಾರೆ, ತೋಡು ಸೇತುವೆಗಳನ್ನು ಮಾಡಿದ್ದಾರೆ, ವಿದ್ಯುತ್ ಗಳಕೆಯನ್ನು ಅತಿ ಹೆಚ್ಚು ಉದ್ದದ ರಸ್ತೆಗಳಿರ್ತಕ್ಕಂಥ ಕ್ಷೇತ್ರ ಸುಳ್ಯ, ಅತಿ ಹೆಚ್ಚು ನದಿಗಳಿರ್ತಕ್ಕಂಥ ಕ್ಷೇತ್ರ ಸುಳ್ಯ, ಅತಿ ಹೆಚ್ಚು ಫಾರೆಸ್ಟ್ ಕಾಡುಗಳಿರ್ತಕ್ಕಂಥ ಕ್ಷೇತ್ರ ಸುಳ್ಯ, ಅತಿ ಹೆಚ್ಚು ವಿದ್ಯುತ್ತಿಗೆ ಸಮಸ್ಯೆ ಇರತಕ್ಕಂಥ ಕ್ಷೇತ್ರ ಸುಳ್ಯ, ಅತಿ ಹೆಚ್ಚು ದೂರವಾಣಿ ಕೇಂದ್ರಗಳಿಗೆ ಸಮಸ್ಯೆ ಇರತಕ್ಕಂಥ ಕ್ಷೇತ್ರ ಸುಳ್ಯ, ಅತಿ ಹೆಚ್ಚು ತೋಡುಗಳು, ನದಿಗಳ ರಸ್ತೆಗಳು, ಅತಿ ಹೆಚ್ಚು ಸೇತುವೆಗಳು ಇರತಕ್ಕಂಥ ಕ್ಷೇತ್ರ ಸುಳ್ಯ. ಆದ್ರೆ ಇವತ್ತು ಸುಳ್ಯದಲ್ಲಿ ಆಗಿರುವಷ್ಟು ಅಭಿವೃದ್ಧಿ ಬಂಟ್ವಾಳದಲ್ಲಿ ಆಗಿಲ್ಲ ಅಂತ ನಾನು ಮೊನ್ನೆ ಹೇಳಿದೆ. ಅತಿ ಹೆಚ್ಚು ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಅಭಿವೃದ್ಧಿ ಹರಿಕಾರರು ಅಂಗಾರ. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ? ಇದನ್ನು ಕೇಳಿದ ಮೇಲೆ ಸ್ವಲ್ಪ ಮತ್ಸರ ಪ್ರಾರಂಭ ಆಗಿದೆ. ಅಂಗಾರರು ನಾನು ಪ್ರಯತ್ನ ಮಾಡಿ ಈ ಜಿಲ್ಲೆಗೆ ಕಳೆದ ಸಾರಿ 123 ಕೋಟಿ, ಈ ಸಾರಿ 90 ಕೋಟಿ CRF ಅನುದಾನವನ್ನು ತಂದಿದ್ದೇವೆ. ಒತ್ತಡ ಮಾಡಿ ಎಲ್ಲವನ್ನ ಟೆಂಡರ್ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಇವತ್ತು ನಮ್ಮ ಬಾಕಿ ಎಲ್ಲ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ನಮ್ಮ ಅಜ್ಜಾವರ ರಸ್ತೆ ಕಾಂತಮಲೆ, ಆ ಟೆಂಡರ್ ಅನ್ನ ನಿಲ್ಲಿಸುವಂತ, ತಡೆ ಹಿಡಿಯುವಂತ ಹೀನ ರಾಜಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಇಳಿದಿದೆ. ಇದು ನಿಮಗೆ ಶೋಭೆ ಅಲ್ಲ, ಇದು ಶೋಭೆ ಅಲ್ಲ. ಇದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ, ಇದು ನಿಮಗೆ ಶೋಭೆ ಅಲ್ಲ. ಇವತ್ತು ಅನುದಾನದಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ, ಕೃಷಿಕರ ಬದುಕಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಿ, ಹಿಂದೂ ಕಾರ್ಯಕರ್ತರ ಹೃದಯದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ, ಪೊಲೀಸ್ ಅಧಿಕಾರಿಗಳ ಜೀವನದಲ್ಲಿ ಆ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಯಾತ್ರೆ. ಕುಶಾಲನಗರದಂತ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ, ಕರ್ನಾಟಕದ ಕನ್ಯಾಕುಮಾರಿ 10 ವೀರ ಸೇನಾನಿಗಳನ್ನ ಕೊಟ್ಟಿರ್ತಕ್ಕಂಥ ನಾಡು ಕೊಡಗು. ಅತಿ ಹೆಚ್ಚು ಜನ ರಾಷ್ಟ್ರ ಈ ರಾಜ್ಯದಲ್ಲಿ ಮತ್ತೊಂದು ಸಾರಿ ರಕ್ಷಣೆಯನ್ನು ಕೊಡುವಂತಹ ಜವಾಬ್ದಾರಿ ನಾವು ಹೊರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಯಾತ್ರೆಯಲ್ಲಿ ಬೆಳಗಿನಿಂದ ಇಷ್ಟೊತ್ತು ಬಂದಿರತಕ್ಕಂಥ ನೀವೆಲ್ಲ ರಾಷ್ಟ್ರಭಕ್ತರು, ನಾಡು